ಕಾಪುವಿನ ಹಳೆ ಮಾರಿಗುಡಿ, ಹೊಸ ಮಾರಿಗುಡಿ ಮತ್ತು ಮೂರನೇ ಮಾರಿಗುಡಿಗಳಲ್ಲಿ ಏಕಕಾಲದಲ್ಲಿ ನಡೆಯುವ ತುಳುನಾಡಿನ 7 ಜಾತ್ರೆಗಳಲ್ಲಿ ಒಂದಾದ ಕಾಪುವಿನ ಕಾಲಾವ ಸುಗ್ಗಿಮಾರಿ ಪೂಜೆಯು ಮಾರ್ಚ್ 21 ಮತ್ತು 22ರಂದು ನಡೆಯಲಿದೆ ಎಂದು ಮಾರಿಗುಡಿಗಳ ಆಡಳಿತ ಮಂಡಳಿಯ ಮುಖ್ಯಸ್ಥರು ಕಾಪು ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಲಾಗಿದ್ದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಾಪು ಶ್ರೀ ಹಳೆ ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮುಖ್ಯಸ್ಥರ ಪ್ರಸಾದ್ ಜಿ ಶೆಣೈ ಈ ಬಗ್ಗೆ ಮಾಹಿತಿ ನೀಡಿ, ಐತಿಹಾಸಿಕ ಹಿನ್ನೆಲೆ ಮತ್ತು ಪ್ರಸಿದ್ಧಿ ಪಡೆದಿರುವ 3 ಮಾರಿಗುಡಿಗಳಲ್ಲಿ 2023ನೇ ಸಾಲಿನ ಸುಗ್ಗಿಮಾರಿ ಪೂಜೆಗೆ ಪೂರ್ವಭಾವಿಯಾಗಿ ಮಾರ್ಚ್ 14 ಮೀನ ಸಂಕ್ರಮಣದಂದು ಕುರಿ ಬಿಡುವ ಸಂಪ್ರದಾಯ ನಡೆಯಲಿದೆ ಎಂದು ತಿಳಿಸಿದರು. ಅದೇ ರೀತಿ ಪತ್ರಿಕಾ ಮಾಧ್ಯಮ ಮುಖಾಂತರ ಎಲ್ಲರಿಗೆ ಒಂದು ಆಮಂತ್ರಣವನ್ನು ನಾವು ನೀಡುತ್ತಿದ್ದೇವೆ. ಅದು ಆಕ್ಚುಲಿ ಅದೊಂದು ನಿಮಗೆ ರೀಸನ್ ಹೇಳಬೇಕಾದ್ರೆ, ಮೀನ ಸಂಕ್ರಮಣದೊಂದು ಕುರಿ ಬಿಡುವುದು ಒಂದು ಪೂರ್ವ ಪದ್ಧತಿ, ಅದು ಸಂಪ್ರದಾಯ. ಅಂದರೆ ಸಂಕ್ರಮಣ ಯಾವ ದಿನ ಬರ್ತದೆ ಆ ದಿನ ಕುರಿ ಬಿಡಬೇಕು. ಆದರೆ ಪ್ರತಿ ವರ್ಷ ಸಂಕ್ರಮಣ ಮಂಗಳವಾರ ಬರುವುದಿಲ್ಲ. ಅದರಿಂದಾಗಿ ಸಂಕ್ರಮಣ ಆದ ಫಸ್ಟ್ ಮಂಗಳವಾರ, ಮೊದಲನೇ ಮಂಗಳವಾರ ಕುರಿ ಬಿಟ್ಟು ಅದು ನಂತರದ ಮಂಗಳವಾರ ಮಾರಿಪೂಜೆ ನಡೆದಿದ್ದೊಂದು ನಮ್ಮ ಪೂರ್ವ ಪದ್ಧತಿ. ಆದರೆ ಈ ಸಲ ಉದಯ ಕಾಲದಲ್ಲಿ, ಅಂದರೆ 15ನೇ ತಾರೀಕು, ಮಾರ್ಚ್ 15ನೇ ತಾರೀಕು ಉದಯ ಕಾಲದಲ್ಲಿ ಸಂಕ್ರಮಣ ಇದ್ದರಿಂದ ಹೆಚ್ಚಿನವರು 15ನೇ ತಾರೀಕು ಸಂಕ್ರಮಣ ಆಚರಿಸುತ್ತಿದ್ದಾರೆ. ಆ ಇದರಲ್ಲಿ ಅವರು 21ಕ್ಕೆ ಗುರಿ ಬಿಟ್ಟು 27ಕ್ಕೆ ಮಾರಿಪೂಜೆ ಅಂತ ಅವರು ಅದರ ಒಂದು ಎಕ್ಸೆಪ್ಷನ್ ಮಾಡ್ಕೊಂಡಿದ್ದಾರೆ. ಆದರೆ 14ನೇ ತಾರೀಕು ಮಂಗಳವಾರ ರಾತ್ರಿ ಸಂಕ್ರಮಣ ಇರುವುದರಿಂದ ಅದು ಪರ್ವಕಾಲ, ಆ ತಾರೀಕಲ್ಲಿ ಗುರಿ ಬಿಡಬೇಕು. ಅದರಿಂದಾಗಿ 14ನೇ ತಾರೀಕು ಮಂಗಳವಾರ ರಾತ್ರಿ ನಮ್ಮ ಪೂರ್ವ ಪದ್ಧತಿ ಪ್ರಕಾರ ನಾವು ಗುರಿ ಬಿಟ್ಟು 21ನೇ ತಾರೀಕು ಮಾರಿಪೂಜೆ ನಡೆಯಬೇಕು.